ಸೊಲ್ಮೆಲು ನಮಕುಡ್ಲ ತುಳುವಾರ್ತೆಲು ಇತವಾರ್ತೆ ವಿವರ ಮುರಕಲ್ಲು ಒಕ ಪೊಯ್ಯ ಸಮಸ್ಯೆ ಪರಿಹಾರ ಮಲ್ಪನೆಟ್ ರಾಜ್ಯ ಸರ್ಕಾರ ಇಡೀ ಸೋತು ಬೋತುಣಂದು ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸತೀಶ್ ಕುಂಪಲ ದುಡ್ದೇರ ಅಂಗಾರ ಕುಡ್ಲಡ್ ಬಿಜೆಪಿ ನಡ ಪೈನ ಪ್ರತಿಭಟನೆಡ ಅರು ಪಾತಿರಿಯರು ದಕ್ಷಿಣ ಕನ್ನಡ ಜಿಲ್ಲೆಡ್ ಮುರಕಲ್ಲು ಒಕ ಪೊಯ್ಯ ಸಮಸ್ಯೆ ಪರಿಹಾರಗಾದು ಒತ್ತಾಯ ಮಲ್ತದ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಂಗಾರ ಕುಡ್ಲದ ಮಿನಿ ವಿಧಾನಸೌಧದ ಕೈತಲ ಮಾಮಲ್ಲ ಪ್ರತಿಭಟನೆದ ಧರಣಿನ ನಡಪಾಂಡ್ ಕಾಣಿಡ್ದ ವಯ್ಯಮುಟ ನಡಪಾಯಿನ ಪ್ರತಿಭಟನೆಡ ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಳ ಸೇರಿದು ಬಿಜೆಪಿ ನಾಯಕರ ಕಾಲಿಬಟ್ಟಿ ಕೊಟ್ಟು ಪಿಕ್ಕಾಸ್ಪದೊಂದು ಪ್ರತಿಭಟನೆಗೆ ಚಾಲನೆ ಕೊಡದು ರಾಜ್ಯ ಸರ್ಕಾರ ಬಕ ಜಿಲ್ಲಾ ಜವಾಬ್ದಾರಿದ ಮಂತ್ರಿಗೆ ಎದುರಾದ ಎವರತೋ ಜಯರ ಸತೀಶ್ ಕುಂಪಲ ಪಾತಿರ್ದು ಮುರಕಲ್ಲು ಬಕ ಪೊಯ್ಯ ಸಮಸ್ಯೆ ಬಗೆಟ್ ರಾಜ್ಯದ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಅರ್ಥ ಆಪನಂಚಿನ ಕೆಲಸ ಮಲ್ತೊಂದು ಬೈದಂಡ ಅಣದಾಲ ಪ್ರಯೋಜನಾತಜಿ ಸಮಸ್ಯೆ ಪರಿಹಾರ ಮಲ್ಪನವಲು ಮಾತಿರ್ಲ ಸೋತ್ ಹೋತಿರಂದು ಎವರತೋ ಜಯರ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತಿರ್ದು ಒಂದು ಸರ್ಕಾರ ಸೃಷ್ಟಿ ಮಲ್ತಿನ ಸಮಸ್ಯೆ ಆದುಂಡು ಸರ್ಕಾರ ಬಡವೇರ್ನ ಬಂಜಿಗ ಹಾಕುನ ಕೆಲಸ ಮಲ್ತೊಂದುಂಡು ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ವಿಧಾನಸಭೆದ ಸ್ಪೀಕರ್ ಯುಟಿ ಖಾದರ್ ಜಿಲ್ಲೆದ ಸಮಸ್ಯೆ ಕಾತುನ್ಯರ ಇಡೀ ಸೋತ್ ಹೋತಿರಂದು ಪಂಡ್ಯರ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ವೇದವ್ಯಾಸ ಡಿ ಕಾಮತ್ ಉಮಾನಾಥ ಕೋಟ್ಯನ್ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು ದುಂಬುದ ಸದಸ್ಯರು ಗಣೇಶ್ ಕಾರ್ಣಿಕ್ ಸೇರಿದಂತೆ 5 ಜನ ನಾಯಕರು ಸಭೆಟಿದ್ದರು. ಧರಣಿಯನ್ನು ಉದ್ಘಾಟಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾವೆಲ್ಲ ಶಾಸಕರು, ಸಂಸದರು, ಜಿಲ್ಲೆ ಅಧ್ಯಕ್ಷರು, ಪ್ರಮುಖರು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿ ಪ್ರಾಯಶಃ ಇವತ್ತಿಗೆ 1.5 ತಿಂಗಳು 2 ತಿಂಗಳಾಯ್ತು. ಆವಾಗ ಹೇಳಿದ್ರು ಮುಂದಿನ ಗುರುವಾರ ಸರಿ ಆಗ್ತದೆ. ಆ ನಂತರ 8 ಗುರುವಾರಗಳು ಕಳೀತು. ಇವತ್ತು ಎಲ್ಲೋ ಮಾಹಿತಿ ಸಿಕ್ಕಿದ್ದು ಮುಂದಿನ ಗುರುವಾರ ಸರಿ ಆಗ್ತದೆ ಅಂತ. ಇನ್ನೆಷ್ಟು ಗುರುವಾರಗಳು ಬೇಕು ಅಂತ ಗೊತ್ತಿಲ್ಲ. ರಾಯರು ಕೂಡ ಇವರಿಗೆ ಬುದ್ಧಿ ಕೊಡೋದಿಲ್ಲ. ರಾಯರನ್ನು ನಂಬಲು ಜನರು ಇವರು. ಈ ಯುಟಿ ಖಾದರ್ ಪ್ರಾಯಶಃ ಇಲ್ಲೀಗಲ್ ಆಗಿ ನಡಿಬೇಕು ಅನ್ನುವ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಂದು ವ್ಯವಸ್ಥೆಯನ್ನ ಸರಳೀಕೃತಗೊಳಿಸಲಿಕ್ಕೆ, ಒಂದು ವ್ಯವಸ್ಥೆಯನ್ನ ಕಾನೂನುಬದ್ಧಗೊಳಿಸಲಿಕ್ಕೆ ಇನ್ನೆಷ್ಟು ಸಮಯ ಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಉಮಾನಾಥ್ ಕೋಟ್ಯನವರು ಹೇಳಿದ್ರು ಇಲ್ಲೀಗಲ್ ಆದದನ್ನು ನಿಲ್ಲಿಸಿದ್ದೇವೆ ಅಂತ. ಲೀಗಲ್ ಮಾಡುವ ಜವಾಬ್ದಾರಿ ಯಾರ್ದು? ಲೀಗಲ್ ಮಾಡಿ ಜನರಿಗೆ ಯಾವ ಪ್ರೈಸ್ನಲ್ಲಿ ಸಿಗಬೇಕು, ಯಾವ ಮೊತ್ತದಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸಿಗಬೇಕು ಅನ್ನುವಂಥ ನಿರ್ಣಯ ತೆಗೆದುಕೊಳ್ಬೇಕಾದ್ದು ಯಾರ ಜವಾಬ್ದಾರಿ? ಹಾಗಾಗಿ ಸರ್ಕಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಕೊಡಬಾರದು ಅನ್ನುವಂಥ ಮನಸ್ಸಿದೆ. ಯಾಕೆಂದ್ರೆ ನಾವು ಕಾಂಗ್ರೆಸ್ನ ಪರವಾಗಿಲ್ಲ ಅನ್ನುವಂಥ ಕಾರಣಕ್ಕೆ ಇರಬೇಕು. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂತ ಯುಟಿ ಖಾದರ್ ಅವರಿಗೆ ಈ ಜಿಲ್ಲೆಯ ಜನರ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನು ಮಾಡಬೇಡಿ. ಈ ಜಿಲ್ಲೆಯಲ್ಲಿ ಯಾರು ಈ ಉದ್ಯಮದ ಮೇಲೆ ಅವಲಂಬಿತರಾಗಿದ್ದಾರೆ, ತುಂಬಾ ಜನ ಈ ಉದ್ಯಮದ ಕಾರಣಕ್ಕೆ ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ. ಅವರ ಸಮಸ್ಯೆಯನ್ನು ಇತ್ಯರ್ಥಪಡಿಸುವಂಥದ್ದು ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ತಕ್ಷಣ ಈ ಸಮಸ್ಯೆಗೆ ಉತ್ತರವನ್ನು ಹುಡುಕಬೇಕು. ಜಿಲ್ಲೆಯ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅದರ ಆಧಾರದಲ್ಲಿ ಅತ್ಯಂತ ಶೀಘ್ರವಾಗಿ ಆ ಶುಭ ಗುರುವಾರ ಬರಲಿ ಅನ್ನುವಂಥದ್ದು ನನ್ನ ಪ್ರಾರ್ಥನೆ. ಬೆತ್ರದ ಕೊಂಡಜೆ ಕಲ್ಲಂದು ಪುದರ್ಪುಯಿ ಜಾಗೆ ಕೊಣಾಜ ಕಲ್ಲಗ ಟ್ರಕ್ಕಿಂಗ್ ಉದ್ದೇಶಡ್ ವೈದಿನ ಪುತ್ತೂರ್ದ ಜವನೆ ಮನೋಜ್ ಪನ್ಪನಾರ್ ಹೃದಯಘಾತಾದ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ. ಅರೆಗ್ 25 ವರ್ಷ ಪ್ರಾಯಾದಿತ್ತಂಡ. ಬೆತ್ರದ ತಿರ್ಗಾಟ ತಾಣ ದುಪ್ಪನ ಕೊಡಂಜಿ ಕಲ್ಲಂದು ಪುದರ್ಪುಯಿನ ಕೊಣಾಜಿ ಕಲ್ಲಿಗೆ ಟ್ರಕ್ಕಿಂಗ್ ಮಲ್ಪರೆ ಬೈದಿನ ಪುತ್ತೂರು ಮೂಲದ ಮನೋಜ್ ಎನ್ ಪನ್ಪನ ಜವನೆ ಹೃದಯಘಾತ ಅದು ಬುಧವಾರ ಕಂಡು ತಿಳಿದೇರ. ಅರೆಗೆ 25 ವರ್ಷ ಪ್ರಾಯ ಆದಿತ್ತಂಡ. ಕೊಡಂಜಿ ಕಲ್ಲಿಗೆ ಬರ್ತಿನ ಪೊರ್ತುಡು ಎತ್ತರದ ಜಾಗಿಗೆ ಪೋತಿರ. ಅಪಗ ಅರೆಗೆ ಎದೆಬೇನೆ ಶುರುವಾತಂಡ. ಕುಲ್ಲು ತುಪ್ಪ ನಗನೆ ಹೃದಯಘಾತ ಅದು ತೀರ್ದಿರಂದು ತೆರೆದು ಬೈತಂಡ. ವಾಮಾತ ಮಾರ್ಗಲು ಇಡೀ ಹಾಳಾಯಿನ ಸ್ಥಿತಿಟೊಲ್ಲನ ಐತ ರಿಪೇರಿಗೆ ಏತ್ ಅನುದಾನ ಬೋರ್ಡೊಂದು ವರದಿನಿ ಈದುಂಬೆ ಕೊಡ್ದಿತ್ತಂಡ. ಆ ಅನುದಾನದ ಒಟ್ಟಿಗೆ ಹೆಚ್ಚಿಗೆ ಸ್ವಲ್ಪ ಕೋಟಿ ರೂಪಾಯಿ ಅನುದಾನನು ಬಿಡುಗಡೆ ಮಲ್ತದನಂದು ರಾಜ್ಯ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಫರೀದ್ ಪಂತೆರ.
ರಾಜ್ಯ ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಕುಡ್ಲಾಡ್ ಸುದ್ದಿಗುಟ್ಟು ಪಾತಿಡ್ದು ವಾಮಾತ ಮಾರ್ಗುಲಿಡಿ ಹಾಳಾಯಿನ ಸ್ಥಿತಿಟೊಲ್ಲನ ಐತ ರಿಪೇರಿಗೆ ಏತು ಅನುದಾನ ಬೋಡೊಂದು ವರದಿನಿ ದುಂಬೆ ಕೊಡ್ದಿತ್ತಂಡು ಆ ಅನುದಾನದ ಒಟ್ಟಿಗೆ ಹೆಚ್ಚಿಗೆ ಸ್ವಲ್ಪ ಕೋಟಿ ರೂಪಾಯಿ ಅನುದಾನನು ಬಿಡುಗಡೆ ಮಲ್ತದಂಡು ರಾಜ್ಯ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಫರೀದ್ ಪಂಡೆರ ಹಾಳಾಯಿನ ಹೆಚ್ಚಿನ ಮಾತ ಮಾರ್ಗಲಿನ ರಿಪೇರಿಗೆ ಕ್ರಮತೆ ತೊಂದುಂಡು ಅಭಿವೃದ್ಧಿ ಅವಡಾಯಿನ ತೊಕ್ಕೊಟ್ಟು ಮುಡಿಪು ಮಾರ್ಗ ಅಬ್ಬಕ್ಕ ಸರ್ಕಲ್ ಹಿಡ್ದು ಕೋಟೆಪುರ ಕೋಡಿಗೆ ಪೋಪನ ಮಾರ್ಗ ಕೋಟೆಕಾರ್ ದೇರ್ಲಕಟ್ಟೆ ಜೋಡ್ಸಾವನ ಮಾರ್ಗ ಅಸೆಗೋಳಿ ಮುದುಂಗಾರ್ ಕಟ್ಟೆ ಜೋಡ್ಸಾವನ ಮಾರ್ಗಲೇನು ಬರ್ಸ ಬರ್ಪನ ಉಂತಿ ಬೆರಕೆ ರಿಪೇರಿ ಮಲ್ಪನೊಂದು ಖಾದರ್ ಫರೀದ್ ಪಂಡೆರ ಮಾರ್ಗಡು ಓವೇ ಮಲ್ಲ ಗುರಿ ಎತ್ತಂಡ ಐಕ ಪತ್ಯಪಾಡಿನ ಕೆಲಸನು ಅಧಿಕಾರುಲು ತುರ್ತು ಮಲ್ಪಾವಡು ಒವ್ವಾಂಡಲ ಅಪಘಾತ ಅಂಡ ಐಕ ಅಧಿಕಾರ್ಲನ ಮೆತ್ತೆ ಕೇಸ್ ಪಾಡುಂಡು ಗಾಡಿ ಬುಡುಪುನ ಕುಲ್ಸತ ಜಾಗ್ರತೆಡು ಗಾಡಿ ಬಿಡ್ದು ತಂಕ್ಲಿನ ಜವಾಬ್ದಾರಿನ ಸರಿಯಾದ ತೋನುಡುಂದು ಖಾದರ್ ಭಿನ್ನೈತೊಂಡೆರ ಮುರಕಲ್ಲು ಬೊಕ ಪೊಯ್ಯೆ ವಿಚಾರಗೂ ಸಂಬಂಧ ಖಾದರ್ ಫರೀದ್ ಪಾತಿಡ್ದು ಈ ಮಾತಾ ಸಮಸ್ಯೆಲು ಸರಿಯಾತಂಡು ಮಂತ್ರಿ ಮಂಡಲುಡುಮುರಣಿ ಜವಾಬ್ದಾರಿ ಮಂತ್ರಿಯರ ಅಧಿಕಾರ್ಲನ ಒಟ್ಟಿಗೂ ಚರ್ಚೆ ಮಲ್ತದು ಈ ಸಮಸ್ಯೆ ಪರಿಹಾರಗೂ ಕ್ರಮತೆ ತೊಂದುಂಡು ಪೊಯ್ಯೆಕಾರಿಗೆ ಬೊಕ ಮುರಕಲ್ಲು ವ್ಯವಹಾರ ಮಲ್ಪನಕ್ಲು ಒವ್ವೇ ಅವ್ಯವಹಾರ ಮಲ್ಪಂದಿನಂಚ ಕಾನೂನು ಕ್ರಮದೆ ತೊಂದುಂಡು ಅರ್ಜಿ ಪಾಡ್ದಿನ 53 ಜನಟು 25 ಜನಕ್ಕೂ ಲೈಸೆನ್ಸ್ ಕೊಡ್ತುಂಡು ಬಾಕಿ ತಿನಕ್ಲ ಅರ್ಜಿ ಇತ್ಯರ್ಥಗೂ ಅಧಿಕಾರುಲು ಕ್ರಮದೆ ತೊನ್ವೆರಂದು ಯುಟಿ ಖಾದರ್ ಫರೀದ್ ಪಂಡೆರ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖವಾದ ರಸ್ತೆಯನ್ನು ಮಳೆ ನಿಂತ ತಕ್ಷಣ ಅದನ್ನು ಸುಸ್ಥಿತಿಗೆ ತರಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳೆದ ತಿಂಗಳಲ್ಲಿ ಸೂಚಿಸಿದ್ದೆ. ಈಗಾಗಲೇ ಇರುವಂಥ ಅನುದಾನ ಜೊತೆಯಲ್ಲಿ ಅಡಿಷನಲ್ ಆಗಿ ಸುಮಾರು 90 ಕೋಟಿಯ ಅಷ್ಟು ಅನುದಾನವನ್ನು ಇವತ್ತು ನಾವು ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದ್ದೇವೆ. ಸರಿದ್ದು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಾಗಿದೆ, ಅದಕ್ಕೆ ಕೂಡ ನಾವು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದೇವೆ. ಅದು ತೊಕ್ಕೋಟಿನಿಂದ ಮುಡಿಪಿಗೆ ಹೋಗುವಂಥ ರಸ್ತೆ ಇರಲಿ, ಅಬ್ಬಕ್ಕದಿಂದ ನಮ್ಮ ಕೋಟೆಪುರಗೆ ಹೋಗುವ ರಸ್ತೆ ಇರಲಿ, ಅಬ್ಬಕ್ಕದಿಂದ ಕೋಡಿಗೆ ಹೋಗುವ ರಸ್ತೆ, ಕೋಟೆಕಾರಿಂದ ದರ್ಲಕಟ್ಟೆಗೆ ಸಂಪರ್ಕಿಸುವಂಥ ರಸ್ತೆ, ಹಸೆಗೋಲಿಂದ ನೇರವಾಗಿ ಮುದುಗಾರ ಕಟ್ಟೆಗೆ ಹೋಗುವಂಥ ಮಳೆ ನಿಂತ ತಕ್ಷಣ ಅದು ಪ್ರಾರಂಭಿಸಲಾಗುವುದು. ನಮ್ಮ ಕೆಂಪು ಕಲ್ಲಿಗೆ ಪಟ್ಟಂತೆ ಬಹುತೇಕ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ. ಮೊನ್ನೆ ನಾನು ಹೇಳಿದ ರೀತಿಯಲ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ನಾವು ಯೋಜನೆ ಉಸ್ತುವಾರಿ ಸಚಿವರು ನಾವು ಅಧಿಕಾರಿ ವರ್ಗದವರು ಕೂತ್ಕೊಂಡು ಮತ್ತು ಆ ಕೆಂಪು ಕಲ್ಲಿನ ಕೆಲಸ ಮಾಡುವವರ ಆ ಒಂದು ಸಮಸ್ಯೆಯನ್ನು ಕೇಳಿ ಅವ್ರ ಜೊತೆ ಕೂತ್ಕೊಳಿಸಿಕೊಂಡು ಕಳೆದ 5-6 ವರ್ಷಗಳ ಏನು 4-5 ವರ್ಷ ಏನು ಸಮಸ್ಯೆ ಇತ್ತು, ಇದು ಪರ್ಮನೆಂಟಾಗಿ ಯಾವಾಗಲೂ ತೊಂದರೆ ಬರಬಾರ್ದು. ಯಾಕೆ ಹಿಂದೆ ಪರ್ಮಿಟೇ ಇಲ್ಲ, ಯಾರು ಅದನ್ನು ನಿಭಾಯಿಸ ಸಾಧ್ಯ ಉಂಟು ಅದನ್ನು ಅವನು ಪರ್ಮಿಟ್ ಇಲ್ಲದೆ ಹೋಗುವಂಥದ್ದು. ಇನ್ನು ಮುಂದಕ್ಕೆ ಯಾರೇ ಅದರ ವ್ಯಾಪಾರ ಮಾಡಲಿ ಕಾನೂನುಬದ್ಧವಾಗಿ ನೆಮ್ಮದಿಯಾಗಿ ಯಾರಿಗೂ ಕೂಡ ಒಂದು ಹಂಜದೆ, ಯಾರು ಅಧಿಕಾರಿಗಳು ಹೆದರದೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ವ್ಯಾಪಾರ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಆ ಎಲ್ಲ ರೂಲ್ಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಅಪ್ರೂವ್ ಮಾಡಿದೆ. ಇಲ್ಲ ದಿಂಜಾವನಂಚನೆ ಪೊಸಕುರಲ್ ಕಟ್ಟದ ದೇವಸ್ಥಾನ ದಿಂಜಾವನ ಸಂಪ್ರದಾಯದ ಆಚರಣೆ ತುಳುನಾಡಳಿತದ ಸಿಂಗಡದ ನಿಬುದಾರ ಕಾಂಡೆ ಕಾರಿಂಜದ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಸಂಪ್ರದಾಯದ ಆಚರಣೆ ಮಲ್ತೆರ. ತುಳುನಾಡು ಪೊಸಕುರಲ್ನ ಇಲ್ಲದಿಂಜಾವನ ಬಕ ಬುಧವಾರ ಉನ್ಪುನ ಸಂಪ್ರದಾಯದ ಆಚರಣೆ ಇದ್ದದ ಬಂಟ್ವಾಳ ತಾಲೂಕದ ಭೂ ಕೈಲಾಸ ಕ್ಷೇತ್ರ ಪಂಡದ ಪುದರ್ಪುಯಿನ ಕಾರಿಂಜದ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಸಂಕ್ರಾಂತಿದ ಮನದಾನಿ ಸಿಂಗಡದ ದಿನ ಉದಾರ ದೇವಸ್ಥಾನದಿಂಜಾವನ ಕುರಲ್ ಪೂಜೆಗೆ ಅಟ್ಟಣೆ ಮಲ್ತದಿತ್ತೆರ. ಕಾರಿಂಜ ದೇವಸ್ಥಾನದ್ದು ದೇವಿರ ಬೇತೆ ಬೇತೆ ಕಟ್ಟಲೆಗೆ ಸಂಚಾರ ಮಲ್ತದ ಪೂಜೆದೆತ್ತೊಂದು ಅಕ್ಕೇರಿಗೆ ಸರಪಾಡಿ ಗ್ರಾಮದ ಹಲ್ಲಂಗಾರ್ ಕಟ್ಟೆಡ ದೇವಿರನ ದರ್ಶನ ಬಲಿ ಸೇರಿದು ಇಸೇಸ ಪೂಜೆ ಮಲ್ತೆರ. ಇಸೇಸ ಪೂಜೆ ಮಲ್ತದ ದೇವಸ್ಥಾನಗೂ ಕುರಲ್ ಕೊನೆಯರ ವರ್ಷಲ ಕುರಲ್ ದೇವಸ್ಥಾನದಿಂಜವನ ದಿನ ದೇವಿರು 9 ಕಿಲೋಮೀಟರ್ ದಾತು ದೂರ ಪೋದು 7 ಕಟ್ಟೆಲೆಡು ಪೂಜೆ ಕೈಗೊಂದು ಬರ್ಪನ ಸಂಪ್ರದಾಯ ಉಂಡು. ಪಗಿಲು ದೇವಿರು ಉದಿಪೊಡ್ದುಂಬು ಕಾರಿಂಜ ದೇವಸ್ಥಾನದ್ದು ವಾದ್ಯ ಮೇಳೋಡು ತಂತಿರದಾರು ಪೂಜೆ ಮಲ್ಪನಾರ ಗ್ರಾಮಣಿಲು ಮುಖ್ಯಸ್ಥರ ನಡತೊಂದು ಪೋದು ಈ ಸಂಪ್ರದಾಯದ ಕ್ರಮ ಮಲ್ಪೇರ.
ಜೈನ ಮನೆತನದ ಲೀಲಾವತಿ ಅಮ್ಮಗ ಸೇರ್ನ ಕಂಬುಲದ ಕಂಡೋಡು ಬಂಗಾರದ ಕುರಲು ಬುಲಿದಣಂದು ಪನ್ಪನ ನಂಬಿಕೆ ಇದ್ದದು ಅಲ್ಪಡ್ದು ಕುರಲ್ ಕನತದ ಕಾರಿಂಜ ದೇವಸ್ಥಾನಡು ಸಂಪ್ರದಾಯಲೆನ್ ಮುಗಿತದ ಭಕ್ತರಿಗೆ ಕುರಲ್ ಪಟ್ವೇರ ಭಕ್ತರು ಕುರಲ್ದಿತ್ತೊಂದು ಅಕ್ಲಕ್ಲನ ಇಲ್ಲದಿಂಜಾದ ಪೊಸಾರಿತ ಬುಧವಾರ ಉನ್ಪಿನ ತುಳುನಾಡ ಸಂಪ್ರದಾಯದ ಆಚರಣೆ ನಡೆತಂಡು ಪೊಸಾರಿ ಆದಿಜೆಂಡ ಪರ ಬುಧವಾರ ಉನ್ಪನ ಕಟ್ಟುಂಡು ಪರಾರಿತ ಮನಸ್ಸಿಗೆ ಪೊಸ ಬಾರು ತೊಲ್ಲುದು ಅರಿಪಾಡ್ದು ಬುಧವಾರ ಉನ್ಪೇರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಶ್ರೀಕೃಷ್ಣ ಜನ್ಮಾಷ್ಟಮಿದ ಆಚರಣೆ ಮಲ್ತದ ಸೋಮವಾರ ಚಂದ್ರಮಂಡಲ ರಥೊಟ್ಟು ದೇವರನ ಮೂರ್ತಿಯಿಂದಿದ್ದ ಮಸರುಕುಟಿಕೆ ವಿಚ್ಚಯದ ಮೆರವಣಿಗೆ ನಡಪಾಯರ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಇತ್ತರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಶ್ರೀಕೃಷ್ಣ ದೇವರನ ಮಣ್ಣದ ಮೂರ್ತಿನ ಪ್ರತಿಷ್ಠೆ ಮಲ್ತದ ಅಷ್ಟಮಿದ ಆಚರಣೆ ನಡಪಾಯರ ಮೊಸರು ಕುಡಿಕೆ ಉಚ್ಚೇದ ದಿನ ಸೋಮವಾರ ಮಧ್ಯಾಹ್ನ ಕೃಷ್ಣನ ಚಿತ್ರ ಬುಡ್ಪಾವನ ಕೃಷ್ಣನ ಬೇತೆ ಬೇತೆ ಪುದರ್ ಪನ್ಪುನ ಸಂಗೀತ ಪಂಥ ಬಲ್ಲು ಇಪುನ ಕರದರ್ಪುನ ಇಂಚ ಬೇತೆ ಬೇತೆ ಪಂತೊಲೆ ನಡಪಾಯರ ರಥ ಬೀತಿಡು ಮಾತಾ ಯೇಸುಲು ಶ್ರೀಕೃಷ್ಣ ದೇವರನ ಎದುರು ನಲಿತಿ ನಡೆದಬಕ್ಕ ಮೊಸರು ಕುಡಿಕೆದ ಉಚ್ಚೇದ ಮೆರವಣಿಗೆ ಸಂಭ್ರಮಡು ನಡತಂಡ ಚಂದ್ರಮಂಡಲ ರಥೊಟ್ಟು ಕೃಷ್ಣ ದೇವರಿಗೆ ಪೂಜೆ ಮಲ್ತದ ಕಟೀಲು ರಥ ಬಿದ್ದಿಡ್ದ ಮೆರವಣಿಗೆ ನಡಪಾಯರ ಅಕ್ಕೇರಿಗೆ ಶ್ರೀಕೃಷ್ಣ ದೇವರನ ಮಣ್ಣದ ಮೂರ್ತಿನ ನಂದಿನಿ ಸುದೆಟ್ಟು ನೀರಿಗೆ ಬಿಡಿಯರ ಊರು ಪರವೂರ್ಲಿನ ಪಾಕು ಜನ ಭಕ್ತರು ಕಟೀಲು ಕ್ಷೇತ್ರಕ್ಕೆ ಬತ್ತದಿದ್ದದ ಭಕ್ತರಿಗೆ ಚಕ್ಕುಲಿ ಲಾಡು ಪಂಚಕಜ್ಜಾಯ ಪಟ್ಟಿಯರ ವಿಶ್ವ ಹೃದಯ ದಿನಾಚರಣೆದಲ್ಲಿ ಕೂಡ ಸೆಪ್ಟೆಂಬರ್ 21 ಕುಡ್ಲದ ಕೆಎಂಸಿ ಆಸ್ಪತ್ರೆದ ನೆಲೆಟ್ಟು ವಾಕಥಾನ್ ಕಾರ್ಯಕ್ರಮ ದಿವೊಂದೊಂದು ಕುಡ್ಲ ಕೆಎಂಸಿ ಆಸ್ಪತ್ರೆದ ಡಾಕ್ಟರ್ ನರಸಿಂಹಪೈ ಸುದ್ದಿ ಕುಟುಡು ಮಾಹಿತಿ ಕುರಿಯರ ಕುಡ್ಲ ಕೆಎಂಸಿ ಆಸ್ಪತ್ರೆದ ಹೃದಯ ಸೇಕು ವಿಭಾಗದ ಮುಖ್ಯಸ್ಥರ ಡಾಕ್ಟರ್ ನರಸಿಂಹಪೈ ಕುಡ್ಲಡ್ ಸುದ್ದಿ ಕುಟ್ಟಡು ಪಾತಿರ್ದು ವಿಶ್ವ ಹೃದಯ ದಿನಾಚರಣೆದಲ್ಲಿ ಕೂಡ ಸೆಪ್ಟೆಂಬರ್ 25 ಕುಡ್ಲದ ಕೆಎಂಸಿ ಆಸ್ಪತ್ರೆದ ನೆಲೆಟ್ ವಾಕಥಾನ್ ಕಾರ್ಯಕ್ರಮ ದಿವೊಂದುಂಡು ಆನೆ ಐತರ ಕಾಂಡೆ ಹಾಜರೇಕು ಕುಡ್ಲದ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ದಲ್ಪದ ಕೆಎಂಸಿ ಆಸ್ಪತ್ರೆ ದಲ್ಪ ಡಿಸಿಪಿ ಮಿಥುನ್ ಎಚ್ಎನ್ ವಾಕಥಾನ್ ಉದಿಪನ ಮಲ್ಪೇರ ಒಂಜರ ಸಾರ್ವರ್ತುಲ ಹೆಚ್ಚು ಜನಂದಿಟ್ಟು ಪಾಲ್ದಿತ್ತೊಂದಿರೈತದ ಹಂಪನಕಟ್ಟೆ ಮಿಲಾಗ್ರಿಸ್ ಇಂಗ್ರೇಜಿ IMA ಸಭಾಂಗಣ SL ಮತಾಯಿಸ್ ಮಾರ್ಗ ಆದ ಅತ್ತಾವರ ಕಾಪ್ರೆಗುಡ್ಡದ ಮರೀನಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೈತಲು ವಾಕಥಾನ್ ಅಕೀರಿ ಆಪನೊಂದು ಪಂಡೆರ ಹೃದಯ ಸಂಬಂಧ ಸಿಕ್ಲೆನ ಬಗೆಟ್ ಜಾಗೃತಿ ಮೂಡಾವನವು ಈ ನಡಪದ ಉದ್ದೇಶ ಹೃದಯ ಸಿಕ್ಲೆಗೆ ತೆನಸ್ತ ರೀತಿಲ ಕಾರಣ ಆದಿತ್ತದ ಅಂಚಾದ ಸೆಪ್ಟೆಂಬರ್ 20 ಹೆಲ್ದಿ ಕುಕಿಂಗ್ ಪಂತೋಲ್ನ ದೀವೊಂದೊಂದು ಡಾಕ್ಟರ್ ನರಸಿಂಹಪೈ ಪಂಡೆರ ಕೆಎಂಸಿ ಡೀನ್ ಡಾಕ್ಟರ್ ಉನ್ನಿಕೃಷ್ಣನ್ ಪಾತಿರ್ದು ಕೆಎಂಸಿ ಆಸ್ಪತ್ರೆ ಅಮೃತೋತ್ಸವದ ಸಂಭ್ರಮಡಿತದ ಆಲೆಕ್ಕೊಡು ವೆಲ್ನಾಕ್ ಆಸ್ಪತ್ರೆಡ್ ಹೃದಯ ಸಂಬಂಧ ಸಿಕ್ಲೆಗೆ ಧರ್ಮದ ಮರ್ದು ಸೇವನೆ ಸುರು ಮಲ್ದಂಡ ಕೆಎಂಸಿದ ನೆಲೆಟ್ ವೆಲ್ನಾಕ್ ಆಸ್ಪತ್ರೆಡ್ ಕ್ಯಾತ್ ಲ್ಯಾಬ್ ತಾಪನೆ ಮಲ್ದಂಡು ಪಂಡೆರ ವರ್ಲ್ಡ್ ಹಾರ್ಟ್ ಡೇ ವಾಕಥಾನ್ 2025 to encourage active and healthy lifestyle among the public. At Kasturba Medical College, Mangalore, our mission extends beyond patient care within our walls. We are dedicated to creating awareness about critical lifestyle diseases. By hosting events like the Walkathon, we hope to engage the community directly and provide them with the knowledge and motivation to lead healthier lives. ಈ ನಡಿಗೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಆಸ್ಪತ್ರೆಯಿಂದ ಪ್ರಾತಃ ಕಾಲ 6:30ಕ್ಕೆ ಪ್ರಾರಂಭವಾಗುತ್ತದೆ. ಈ ಇದಕ್ಕೆ ಮುಖ್ಯ ಅತಿಥಿಯಾಗಿ ಮಿಥುನ್ HN IPS ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಪೊಲೀಸ್ ಫಾರ್ ಲಾ ಆ್ಯಂಡ್ ಆರ್ಡರ್ ಅವರು ಫ್ಲಾಗ್ ಆಫ್ ಮಾಡಲಿಕ್ಕಿದ್ದಾರೆ ಬೆಳಿಗ್ಗೆ 6:30ಕ್ಕೆ. ಮತ್ತು ಅಲ್ಲಿಂದ ಈ ನಡಿಗೆ ನಮ್ಮ ಬಲ್ಮಠ ರೋಡಿಂದ ಮುಂದೆ ಹೋಗಿ ಹಂಪನಕಟ್ಟ ತಾಜ್ ಮಹಲ್ IMA ಹಾಲ್ ಅಲ್ಲಿಂದ ನಮ್ಮ ಮರೀನಾ ಕ್ಯಾಂಪಸ್ಸಲ್ಲಿ
ಇದು ಕನ್ಕ್ಲೂಡ್ ಆಗಲಿಕ್ಕಿದೆ. ಕಿನ್ನಿಗೋಳಿ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ನೆಲೆಟ ಅಂಗಾರೆಕಾಂಡೆ ರಾಜ ರತ್ನಾಪುರ ಅಣ್ಣಯ್ಯಾಚಾರ್ಯ ಸಭಾಭವನಡು 39 ವರ್ಷದ ಭಗವಾನ್ ಶ್ರೀ ವಿಶ್ವಕರ್ಮ ಯಜ್ಞ ಬಕ್ಕ ಪೂಜೆ ನಡೆತಂಡು. ಅಂಗರೆ ವಿಶ್ವಕರ್ಮ ಪೂಜೆದ ದಿನ ಆದಿತ್ತದ ನಾಡದ ಮಾತ ವಿಶ್ವಕರ್ಮ ಸಮಾಜದಕ್ನ ಸಂಘಲೆಡ್ ವಿಶ್ವಕರ್ಮ ಪೂಜೆ ನಡಪಾದೆರ. ಕಿನ್ನಿಗೋಳಿ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ನೆಲೆಟ್ ಅಂಗಾರೆಕಾಂಡೆ ರಾಜರತ್ನಾಪುರ ಅಣ್ಣಯ್ಯಾಚಾರ್ಯ ಸಭಾಭವನಡು 39 ವರ್ಷದ ಭಗವಾನ್ ಶ್ರೀ ವಿಶ್ವಕರ್ಮ ಯಜ್ಞ ಬಕ ಪೂಜೆ ಅಟ್ಟಣೆ ಮಲ್ತದಿತ್ತೆರ. ಭಜನೆ ಬಕ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ನಡಪಾದ ಮಧ್ಯಾಹ್ನ ಮಹಾಪೂಜೆ ಮಲ್ತೆರ. ನುಪ್ಪು ಪ್ರಸಾದ ನಡತಿವಕ್ಕ ಪುತ್ತೂರು ಜಗದೀಶ ಆಚಾರ್ಯ ಕೂಟದಕ್ಲೆಡ್ದು ಸಂಗೀತ ಗಾನ ಸಂಭ್ರಮ ಮೂರ್ತು ಬರ್ತಂಡ. ಊರದ ಸುತ್ತಮುತ್ತದ ಭಕ್ತರು ವಿಶ್ವ ಬ್ರಾಹ್ಮಣ ಸಮಾಜದ ಪಾಕ ಜನ ಈ ಪುರ್ತುಡಿತ್ತೆರ. ದೇರ್ಲಕಟ್ಟೆಡುಪ್ಪನ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಬಕ ಆಸ್ಪತ್ರೆ ಬಕ ಫಾದರ್ ಮುಲ್ಲರ್ ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ ಕಾಲೇಜಿದ ಹೊಸ PG ಬ್ಲಾಕ್ ಬಕ ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಂ ಉದಿಪನ ಕಾರ್ಯಕ್ರಮ ಐತಾರ ನಡೆತಂಡು. ಉಳ್ಳಾಲ ತಾಲೂಕದ ದೇರ್ಲಕಟ್ಟೆಡುಪ್ಪನ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಬಕ ಆಸ್ಪತ್ರೆ ಬಕ ಫಾದರ್ ಮುಲ್ಲರ್ ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ ಕಾಲೇಜಿದ ಹೊಸ PG ಬ್ಲಾಕ್ ಬಕ ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಂ ಉದಿಪನ ಕಾರ್ಯಕ್ರಮ ಸೋಮವಾರ ನಡೆತಂಡ. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆನ ನಿರ್ದೇಶಕರ ಧರ್ಮಗುರು ಪೌಸ್ಟಿನ್ ಲೂಕಸ್ ಲೋಬೋ ಕಾರ್ಯಕ್ರಮ ಉದಿಪನ ಮಲ್ತೆರ. ಲೂಕಸ್ ಲೋಬೋ ಪಾತಿರ್ದು ಒರಿಯೋಕರಿ ಜ್ಞಾನಪಟ್ಟನ ಕೆಲಸ ಅವಡೊಂದು ಪಂಡೆರ. ಕಾಮಗಾರಿ ಮಲ್ತಿಕೊರ್ನ ಗುತ್ತಿಗೆದಾರರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆದ ಆಡಳಿತಾಧಿಕಾರಿ ಧರ್ಮಗುರು ನೀಲೇಶ್ ಡೊನಾಲ್ಡ್ ಕ್ರಾಸ್ತ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿದ ಪ್ರಿನ್ಸಿಪಾಲರ ಡಾಕ್ಟರ್ ESJ ಪ್ರಭು ಕಿರಣ್, ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ ಕಾಲೇಜಿದ ಪ್ರಿನ್ಸಿಪಾಲರ ಡಾಕ್ಟರ್ ಸತೀಶ್, ವೈದ್ಯಕೀಯ ಮುಖ್ಯಸ್ಥರ ಡಾಕ್ಟರ್ ಗಿರೀಶ್ ನವಡ ಈ ಪೊರ್ತುಡಿತ್ತೆರ. ನಮ್ಮಲ್ಲಿರುವ ಜ್ಞಾನದ ಬೆಳಕನ್ನು ಮುಚ್ಚಿಡಬಾರದು. ಅದನ್ನು ನಮಗೆ ಮಾತ್ರ ಇಟ್ಟು ಉಳಿದವರಿಗೆ ಏನು ಅದನ್ನು ಹಂಚದೇ ಇದ್ದರೆ ನಾವು ನಿಜವಾಗಿ ಅವರಿಗೆ ಬೆಳಕು ನೀಡೋದಿಲ್ಲ. ಅದರಿಂದ ಬೆಳಕು ನಮ್ಮಲ್ಲಿ ಜ್ಞಾನದ ಬೆಳಕು ಏನಿದೆ ಅದನ್ನು ನಾವು ಪ್ರತಿಯೊಬ್ಬರಿಗೆ ಹಂಚುವಂತಾಗಬೇಕು ಮತ್ತು ಇತರರಿಗೆ ಹಂಚಿದಾಗ ಎಲ್ಲರೂ ಬೆಳಕಿನಲ್ಲಿ ಜೀವಿಸಲು ಸಾಧ್ಯ. ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಬಕ ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ದ ಒಟ್ಟು ಸೇರಿಗೆಡ್ ಕರಾವಳಿ MSME ಬಕ ಸ್ಪಾಟ್ ಆಫ್ ಕಾಂಕ್ಲೇವ್ 2025 ಸೆಪ್ಟೆಂಬರ್ 20 ಕುಡ್ಲದ ರೆಡ್ ಕ್ರಾಸ್ ಪ್ರೇರಣಾ ಸಭಾಭವನ ದಿವನೊಂದು ಕಾಂಕ್ಲೇವ್ ನಿರ್ದೇಶಕರು SS ನಾಯಕ್ ಪಂತೆರ. ಕರಾವಳಿ MSME ಬಕ ಸ್ಟಾರ್ಟ್ ಆಫ್ ಕಾಂಕ್ಲೇವ್ 2025 ನಿರ್ದೇಶಕರು SS ನಾಯಕ್ ಕುಡ್ಲಾಡ್ ಸುದ್ದಿ ಕೊಟ್ಟಡು ಪಾತಿರ್ದ ಉದ್ಯಮರ್ತಿ ಕ್ರಾಂತಿ ಪನ್ಪನ ಉದ್ದೇಶದೊಟ್ಟುಗು ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಬಕ ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ದ ಜೊತೆ ಸೇರಿಗೆಡ ಕರಾವಳಿ MSME ಬಕ ಸ್ಟಾರ್ಟ್ ಆಫ್ ಕಾಂಕ್ಲೇವ್ 2025 ಸೆಪ್ಟೆಂಬರ್ 20 ಶನಿವಾರ ಕುಡ್ಲದ ರೆಡ್ ಕ್ರಾಸ್ ಪ್ರೇರಣಾ ಸಭಾಭವನ ನಡಪಾಂಡು ಕರಾವಳಿ ಕರ್ನಾಟಕದ ಪಾಕ ಉದ್ಯಮಿಲು ಬಕ ಸ್ಟಾರ್ಟ್ ಆಫ್ ದಗ್ಲು ಬೇತೆ ಬೇತೆ ಕ್ಷೇತ್ರಲೆಡ್ ತಂಗ್ಲನ ಚಾತುರ್ಪು ಮುಡದ ಲಿಪೆರ ಒಂದಿನ ಕೊಡುಗೆಯನ್ನು ಕೊಡ್ತಾರೆ. ಈ ಕಾಂಕ್ಲೇವ್ ಅಕ್ಲಿನ ಸಾಧನೆ ಗುರ್ತ ಮಲ್ತದ ಬೊಕ್ಕಲಾತ್ ಉಮೇದು ಕೊರಿಯರ ವೇದಿಕೆ ಆಯರೊಂದು ಪಂಡಿರ. ಭಾರತಡು 7,34,00,000 MSMEಲು ಕಾರ್ಯ ಮಲ್ತೊಂದಿತ್ತದ 26 ಕೋಟಿಡ್ದಲ ಹೆಚ್ಚ ಜನಕ್ಲೆಗ್ ಬೇಲೆ ಒದಗ ಒಂದುಂಡು. GDPಗೆ 30% ಬಕ ಒಟ್ಟು ಕಡಪಡ್ದು ಕೊರ್ಪನೇಕ 45% ಕೊಡುಗಿನ ಕೊರೊಂದುಪ್ಪನ ಈ ವಲಯಗೂ ಕೇಂದ್ರ ಬಕ ರಾಜ್ಯ ಸರ್ಕಾರಲೆಡ್ದ ದಿಕ್ಕುನ ಸಹಾಯಪಣವು ಸಾಲ ಸೌಕರ್ಯಲೆನ ಬಗೆಟ್ ಸರಳ ಮಾಹಿತಿ ಕೊರ್ಪನ ಉದ್ದೇಶಲ ಈ ಕಾಂಕ್ಲೇವ್ ಉಂಡು. 25 ಕ್ಷೇತ್ರಲೆಡೆ ಸೇಸ ಸಾಧನೆ ಮಲ್ತನ MSME ಲೆಗ್ ಬಕ ಸ್ಟಾರ್ಟ್ ಆಫ್ ಲೆಗ್ ಪ್ರಶಸ್ತಿ ಕೊರ್ಪಣೊಂದು SS ನಾಯಕ್ ಪಂಡಿರ. ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಗುರ್ಕಾರ್ಯರು U ರಾಮರಾವ್ ಕಾರ್ಯಂತರ, P ರವೀಂದ್ರರಾವ್ ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ ಗುರ್ಕಾರ್ಯರು ಭಾಸ್ಕರ್ ರೈ ಕಟ್ಟ ಕಾರ್ಯಂತರ, ವಿಕಾಸ್ ಕೋಟ್ಯಾನ್, ಡಾಕ್ಟರ್ ದೇವದಾಸ್ ರೈ, ಡಾಕ್ಟರ್ SM ಶಿವಪ್ರಕಾಶ್, ದೀಕ್ಷಾ ರೈ, ಜಾಕ್ಸನ್ ಸಾಲ್ದನ ಸುದ್ದಿ ಕೊಟ್ಟುಡಿತ್ತೆರ. ನಮ್ಮ ಕರಾವಳಿ ಅಂದರೆ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹಾಗೂ ಇಲ್ಲಿ ಗಡಿನಾಡ ಕನ್ನಡಿಗರಂತ ಕೂಡ ಹೇಳ್ತೇವೆ ಕಾಸರಗೋಡು ಜಿಲ್ಲೆ. ಈ 4 ಜಿಲ್ಲೆಗಳ ಉದ್ಯಮಿಗಳು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಅನೇಕ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ.
ಆ ಒಂದು ಕೊಡುಗೆ ಇನ್ನೂ ಹೆಚ್ಚಿನ ಮಹತ್ತರ ರೀತಿಯಲ್ಲಿ ಆಗಬೇಕಂತೇಳಿ ನಾವು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡುವ ಉದ್ಯಮಿಗಳಿಗೆ ಹಾಗೂ ಈಗಾಗಲೇ ಉದ್ಯಮವನ್ನು ಪ್ರಾರಂಭ ಮಾಡಿದ ಉದ್ಯಮಿಗಳಿಗೆ ನೆಕ್ಸ್ಟ್ ಲೆವೆಲ್ ಸ್ಕೇಲ್ ಅಪ್ ಮಾಡುವ ಬಗ್ಗೆ ಹಾಗೂ ಒಂದು ಸ್ಟಾರ್ಟಪ್ ಮಾಡುವವರ ಬಗ್ಗೆ ಒಂದು ದಿನದ ಅತ್ಯಂತ ಮಹತ್ತರ MSME ಮತ್ತು ಸ್ಟಾರ್ಟಪ್ ಕಾನ್ಕ್ಲೇವ್ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಇದೇ ಸೆಪ್ಟೆಂಬರ್ 20 ಅಂದರೆ ಬರುವ ಶನಿವಾರ ಬೆಳಿಗ್ಗೆ 9 ಗಂಟೆ 9:30 ರಿಜಿಸ್ಟ್ರೇಷನ್, 9:30 ರಾತ್ರಿ 9:30ವರೆಗೆ ಅದು ಒಂದು ಇಡೀ ದಿನದ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಭಾವೈಕ್ಯ ಪರಿಷತ್ ನಿಲೆಟ್ ರಾಜ್ಯ ಮಟ್ಟದ ಚುಟುಕು ಕವಿಕೂಟ ಬಕ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ದೇರ್ಲಕಟ್ಟೆಡ್ ನಡೆತಂಡ. ಉಳ್ಳಾಲ ತಾಲೂಕದ ದೇರ್ಲಕಟ್ಟೆಡ್ ಕರ್ನಾಟಕ ಭಾವೈಕ್ಯ ಪರಿಷತ್ತದ ನಿಲೆಟ್ ರಾಜ್ಯ ಮಟ್ಟದ ಚುಟುಕು ಕವಿಕೂಟ ಬಕ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ನಡೆತಂಡ. ಡ್ರಗ್ಸ್ಗೆ ಎದುರಾದ ಸೌಹಾರ್ದತೆ ಬಕ ಅಮಲಿಗೆ ಎದುರಾದ ಕಬಿಕುಲು ಚುಟುಕು ಕವಿತೆಲೆನ ದುಂಬುದಿಯರ ರಾಜ್ಯದ ಬೇತೆ ಬೇತೆ ಕಡೆಡ್ದು ಕಬಿಕುಲು ಬತದಿತ್ತದ ಕಬಿಕ್ಲಿಗೆ ಸಾಹಿತ್ಯ ರತ್ನ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ. ವಸಂತ ಜೋಗಿ ಕುಂದಾಪುರ ಕಾರ್ಯಕ್ರಮ ಉದಿಪನ ಮಲ್ತೆರ. ಆರೋಗ್ಯ ಬಕ ಶೈಕ್ಷಣಿಕ ಸೇವೆಗಾದ ಡಾಕ್ಟರ್ UT ಇಫ್ತಿಕಾರ್ ಆಲಿಯರೆಗೆ ಶಿಕ್ಷಣ ರತ್ನ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ. ದುಂಬುದ ಮಾಸ್ಟರ್ ಬಕ ಕವಿ ನಾರಾಯಣ ರೈ ಕುಕ್ಕುವಳ್ಳಿ ಗುರ್ಕಾರ್ಮೆ ವಹಿಸ್ತಿದ್ದೆರ. ಕಬಿಕೂಟ ಕಾರ್ಯಕ್ರಮಟ್ಟು ಸಾಧಕರಿಗೆ ಕೊರ್ಪನ ಸಮಾಜ ರತ್ನ ಪ್ರಶಸ್ತಿನ ಡಾಕ್ಟರ್ ರವಿ ಕಕ್ಕೆ ಪದವುದರೆಗೆ ಡಾಕ್ಟರ್ ಹರ್ಷಕುಮಾರ್ ರೈ, ಅಬ್ದುಲ್ ರಹಿಮಾನ್ ಸಂಕೇಶ್, KT ರಾಜೇಂದ್ರ ಹೊಳ್ಳ, ಝೈನಲ್ ಅಬಿದ್, ಲಕ್ಷ್ಮೀಶ್ವರ ಸಿದ್ದಿಕ್ ಮುಕ್ಲಿಗೆ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ. ಕರ್ನಾಟಕ ರಕ್ಷಣೆ ವೇದಿಕೆದ ಜಿಲ್ಲಾ ಗುರುಕಾರ್ಯರ ಮೊಹಮ್ಮದ್ ಆಜಿ ಕುಕ್ಕುವಳ್ಳಿ ಮಲ್ಲಬಿನರಾದ್ ಪಾಲ್ದಿತ್ತೊಂದು ಕಬಿಕ್ಲಿಗೆ ಪ್ರಶಸ್ತಿಲೇನು ಪಟ್ಟಿಯರ. ಕವಿಗಳನ್ನು ಯಾವಾಗಲೂ ಮಾಜಿ ಕವಿಗಳು ಅಂತ ಯಾರನ್ನೂ ಹೇಳುವುದಿಲ್ಲ. ಕವಿಗಳು ಸಾಯುವ ಉಸಿರುವ ತನಕ ಅಲ್ಲಿಯ ತನಕ ಅವರು ಕವಿಗಳೇ ಆಗಿರ್ತಾರೆ. ಆದ್ದರಿಂದ ಕವಿ ಎಂಬ ಪದ ಅಷ್ಟೊಂದು ಶ್ರೇಷ್ಠತೆ ಇದೆ ಎಂಬುದನ್ನು ಮನಗಂಡ ನಾನು ದೇವರು ಆಯುರಾರೋಗ್ಯ ಸುಖ ಸಂಪತ್ತನ್ನು ಈ ಕವಿಗಳೆಲ್ಲ ಕೊಡ್ಲಿ, ಈ ಸಮಾಜಕ್ಕೆ ತುಂಬಾ ಕೊಡುಗೆಯನ್ನು ಅವರು ಕೊಡ್ಲಿ ಎಂಬುದನ್ನು ಆಶಿಸ್ತಾ. ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ನಡೆಯುತ್ತಿರುವಂತಹ ಘಟನೆಗಳು ತಮ್ಗೆಲ್ಲರಿಗೂ ಗಮನದಲ್ಲಿದೆ. ಅಂತಹ ಘಟನೆಗಳು ನಮ್ಮ ಜಿಲ್ಲಾ ಭಾಗದಲ್ಲಿ ಮುಂದೆ ನಡೆದಿರಲಿ. ಮಾತು ಎನ್ನುವುದು ಮುಖ್ಯ. ಒಂದು ಮಾತಿನಲ್ಲಿ ಒಂದು ಕಲಹವನ್ನು ಕೂಡ ತರಬಹುದು ಅಥವಾ ಒಂದು ಬೆಸಿಗೆಯನ್ನು ಕೂಡ ನಿರ್ಮಾಣ ಮಾಡಬಹುದು. ಅಂತಹ ಉದ್ರೇಕದ ಮಾತುಗಳು ಯಾವುದೇ ಸಭೆಯಲ್ಲಾಗಲಿ ಅಥವಾ ಯಾವುದೇ ಗೋಷ್ಠಿಯಲ್ಲಾಗಲಿ ಅಥವಾ ಇನ್ಯಾವುದೇ ಧರ್ಮ ಪ್ರಚಾರದಲ್ಲಾಗಲಿ ಬಂದೇ ಇರಲಿ ಎನ್ನುವುದನ್ನ ತಿಳಿಸ್ತಾ. My foundation, my father's name, called UT Farid Foundation, will take care of the entire program of that program you're organizing in that state level program. So I see so senior people sitting over me, ladies, mothers, sisters, brothers, as we have seen from small, from study from Kuvempu, lot of poets in our history, in our lifetime, we have heard and listened about them. But when I see, I feel a different ambience than my students. ಪ್ರಮೋದ್ ಕರ್ಕೆರವಕ ಕೂಟದಕ್ಲನ ದುಂಬಾಳ್ತೆಡ್ ಮಾರ್ನಿಮಿಕ್ ವರ್ಷಲ ಕುಡ್ಲದ ಹೋಟೆಲ್ ದೀಪಾ ಕಂಫರ್ಟ್ಸ್ ಕೈತಲು ಪಿಲಿ ಅಜನೆ ಪನ್ಪುನ ಪಿಲಿನಲಿಕೆ ಕಾರ್ಯಕ್ರಮ ನಡಪುಂಡು. 4ನೇ ವರ್ಷದ ಪಿಲಿ ಅಜನೆದ ಲೆಪ್ಪೋಲೆನ ಕುದ್ರೋಳಿ ಭಗವತಿ ಕ್ಷೇತ್ರಡು ಬುಡುಗಡೆ ಮಲ್ತೆರ. ಕುಡ್ಲನಗರ ಕುಡಿಯಾಲ ಬೈಲ್ದ ಹೋಟೆಲ್ ದೀಪಾ ಕಂಫರ್ಟ್ಸ್ ಕೈತಲ ಮಾರ್ನಿಮಿಗ್ ಪ್ರಮೋದ್ ಕರ್ಕೆರವಕ ಕೂಟದಕ್ಲು ಪಿಲಿಯ ಜನೆ ಪನ್ಪುನ ಪಿಲಿನಲಿಕೆ ಕಾರ್ಯಕ್ರಮವನ್ನು ನಡಪ ಹೊಂದಿದ್ದದು. ಅವು ಈ ಸರ್ತಿ 4ನೇ ವರ್ಷಗೂ ಕಾರ್ದಿತ್ತಂಡ. 4ನೇ ವರ್ಷದ ಪಿಲಿ ಅಜನದ ಲೆಪ್ಪೋಲಿನ ಕುಡ್ಲ ಕುಡಿಯಾಲ ಬೈಲ್ದ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರಡು ಬುಡುಗಡೆ ಮಲ್ತೆರ. ಕರಿನ ಮುಜಿ ವರ್ಷಲೆಡ್ದು ಕುಡ್ಲದ ಪುದರ್ಪೊಯಿ ಪಾಕ ಪಿಲಿನಲಿಕೆ ಕೂಟದಕ್ಲನ ಭಾರಿ ಪ್ರದರ್ಶನಡು ಜನಕ್ಲನ ಮನಸ್ಸಿಗೆಂದ ದಿನ ಪಿಲಿಯ ಜನ ಈ ಸರ್ತಿಲ ಪುದರ್ಪೊಯಿ ಕೂಟದಕ್ಲನ ಸೇರಿಗೆಡು ಅದ್ಭುತ ಪ್ರದರ್ಶನ ಕೊರಿಯರೆ ಉಂಡು. ಅಕ್ಟೋಬರ್ 2 ಗುರುವಾರ ಪಿಲಿಯ ಜನ ಕಾರ್ಯಕ್ರಮ ನಡಪುಂಡು. ಲೆಪ್ಪೋಲೆ ಬುಡುಗಡೆ ತುಂಬು ಭಗವತಿ ಕ್ಷೇತ್ರಡು ಇಸೇಸ ಪೂಜೆ ಮಲ್ಪಾಯರ. ಭಗವತಿ ಕ್ಷೇತ್ರದ ಕಾರ್ನವರ ಪಿಲಿಯ ಜನ ಕೂಟದ ಪ್ರಮೋದ್ ಕರ್ಕೇರ ಬಕ ಕೂಟದಕ್ಲು ಈ ಪುರ್ತುಡಿತ್ತೆರ. ಕಾಟಿಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಸಂಪ್ರದಾಯದಂಚ ಅಷ್ಟಮಿದ ಆಟ ನಡಪಾದೆರ. ಶ್ರೀಕೃಷ್ಣ ಜನ್ಮ, ಸುಭದ್ರಾ ಕಲ್ಯಾಣ, ಕೃಷ್ಣಾರ್ಜುನ ಕರ್ಣಾರ್ಜುನ ಬಕ ರತ್ನ ಕಲ್ಯಾಣ ಪ್ರಸಂಗಲೆನ ಗೊಬ್ಬುದು ತೋಜಾಯರ.
ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವರ್ಷಲ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸಂಪ್ರದಾಯದಂಚ ಆಟ ನಡಪಾವಿರ ಅಂಚನೆ ಈ ಸರ್ತಿಲ ರಾತ್ರಿ ಹಿಡಿದು ಕಾಣಿಮುಟ್ಟ ಆಟ ನಡತಂಡ ಶ್ರೀಕೃಷ್ಣ ಜನ್ಮ ಸುಭದ್ರ ಕಲ್ಯಾಣ ಕೃಷ್ಣಾರ್ಜುನ ಕರ್ಣಾರ್ಜುನ ರತ್ನ ಕಲ್ಯಾಣ ಪ್ರಸಂಗಲೆನ ಗೊಬ್ಬುದು ತೋಜಾಯಿರ ಅಷ್ಟಮಿದ ಆಟೊಡಿ ಸೇಸ ಪಂಡ ಆಜಿಮೇಳಲೆನ ದೇವರ ಒಂಜೇ ರಂಗಸ್ಥಳೊಟ್ಟು ತುಯಿರ ತಿಕ್ಕನೋ ವರ್ಷೊಡರ ಆದುಂಡು ಊರದ ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲ್ದ ಭಕ್ತಿರ ಅಷ್ಟಮಿದ ಆಟ ತುಯ್ಯರ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.